ಈಸಿ ತುಳು ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇವತ್ತು ತುಳುವಿನಲ್ಲಿ ಸರ್ವನಾಮಗಳನ್ನು ಕಲಿಯೋಣ. ಮೊದಲನೇ ಪದ ಯಾನು ಅಂದರೆ ನಾನು. ಯಾನು ಇದು ಉತ್ತಮ ಪುರುಷ ಏಕವಚನ ಸರ್ವನಾಮ ಪದ. ಇದರ ಬಹುವಚನ ರೂಪ ನಮ ಮತ್ತು ಎಂಕುಲು ಅಂದರೆ ನಾವು. ತುಳುವಿನಲ್ಲಿ ನಮ ಮತ್ತು ಎಂಕುಲು ಎಂಬ ಎರಡು ಪದಗಳು ಉಪಯೋಗಿಸಲ್ಪಡುತ್ತವೆ ನಾವು ಅಂತ ಹೇಳಲಿಕ್ಕೆ. ನಮ ಅಂದರೆ ನಾವು ಯಾರಲ್ಲಿ ಮಾತನಾಡುತ್ತಿರುವೆವೋ ಅವರನ್ನು ಕೂಡ ಸೇರಿಸಿ ನಾವು ಅಂತ ಹೇಳೋದು. ಎಂಕುಲು ಅಂದರೆ ನಾವು ಯಾರಲ್ಲಿ ಮಾತನಾಡುತ್ತಿರುವೆವೋ ಅವರನ್ನು ಹೊರತುಪಡಿಸಿ ನಾವು ಅಂತ ಹೇಳೋದು. ಈಗ ಈ ಮೂರು ಪದಗಳನ್ನು ಉಪಯೋಗಿಸಿ ವಾಕ್ಯ ರಚಿಸೋಣ. ಯಾನ ನಿಕ್ಲೆಗ್ ತುಳು ಕಲ್ಪಾವುಂದುಲ್ಲೆ, ನಾನು ನಿಮಗೆ ತುಳು ಕಲಿಸುತ್ತಿದ್ದೇನೆ. ನಮ ಇನಿ ಮೂವಿಗೆ ಪೋಯ, ನಾವು ಇವತ್ತು ಮೂವಿಗೆ ಹೋಗೋಣ್ವಾ. ಇಲ್ಲಿ ನಮ ಅಂದರೆ ನೀವು ಮತ್ತು ನೀವು ಮಾತನಾಡುತ್ತಿರುವ ವ್ಯಕ್ತಿಯನ್ನು ಸೇರಿಸಿ ಹೇಳಲಾಗಿದೆ. ಎಂಕುಲು ಇನಿ ಮೂವಿಗೆ ಪೋವಂದುಲ್ಲ, ಈಲ ಬರ್ಪನ, ನಾವು ಇವತ್ತು ಮೂವಿಗೆ ಹೋಗುತ್ತಿದ್ದೇವೆ, ನೀನು ಬರ್ತೀಯಾ. ಇಲ್ಲಿ ಎಂಕುಲು ಅಂದರೆ ನೀವು ಮತ್ತು ನಿಮ್ಮ ಬೇರೆ ಫ್ರೆಂಡ್ಸ್ ಆಗಿರಬಹುದು, ಆದರೆ ನೀವು ಮಾತನಾಡುತ್ತಿರುವ ವ್ಯಕ್ತಿಯನ್ನು ಹೊರತುಪಡಿಸಿ ಹೇಳಲಾಗಿದೆ. ಸರಿ, ಮುಂದಿನ ಪದ ಈ ಅಂದರೆ ನೀನು. ತುಳುವಿನಲ್ಲಿ ಈ ಅಂದರೆ ನೀನು. ಇದು ಮಧ್ಯಮ ಪುರುಷ ಏಕವಚನ ಸರ್ವನಾಮ ಪದ. ಇದರ ಬಹುವಚನ ರೂಪ ಈರು ಮತ್ತು ನಿಕ್ಕುಲು ಅಂದರೆ ನೀವು. ಈರು ಅನ್ನೋ ಪದ ಒಬ್ಬರೇ ವ್ಯಕ್ತಿಯನ್ನು ಗೌರವದಿಂದ ಕರೆಯಲು ಉಪಯೋಗಿಸುತ್ತಾರೆ. ಒಬ್ಬರಿಗಿಂತ ಜಾಸ್ತಿ ಜನರಿದ್ದಲ್ಲಿ ನಿಕ್ಕುಲು ಅನ್ನೋ ಪದವನ್ನು ಉಪಯೋಗಿಸಬೇಕು. ಈಗ ಈ ಮೂರು ಪದಗಳನ್ನು ಉಪಯೋಗಿಸಿ ವಾಕ್ಯ ರಚಿಸೋಣ. ಈ ಏರು, ನೀನು ಯಾರು. ನಿಕ್ಕುಲು ಏಪ ಬತ್ತಿನಿ, ನೀವು ಯಾವಾಗ ಬಂದಿದ್ದು. ಇಲ್ಲಿ ನಿಕ್ಕುಲು ಅಂದರೆ ಇಬ್ಬರು ಅಥವಾ ಇಬ್ಬರಿಗಿಂತ ಹೆಚ್ಚು ಜನರಿಗೆ ಹೇಳಲಾಗಿದೆ. ನೀವೊಬ್ಬ ಹಿರಿಯ ವ್ಯಕ್ತಿ ಅಥವಾ ಅಪರಿಚಿತ ವ್ಯಕ್ತಿಯೊಂದಿಗೆ ಮಾತನಾಡುವಾಗ ಈರು ಉಪಯೋಗಿಸಬೇಕು. ಈರು ಏಪ ಬತ್ತಿನಿ, ನೀವು ಯಾವಾಗ ಬಂದಿದ್ದು. ಸರಿ, ಮುಂದಿನ ಪದ ಇಂಬೆ ಅಂದರೆ ಇವನು. ಆಯೆ ಅಂದರೆ ಅವನು. ಇವು ಪ್ರಥಮ ಪುರುಷ ಪುಲ್ಲಿಂಗ ಏಕವಚನ ಸರ್ವನಾಮಗಳು. ಇವುಗಳ ಸ್ತ್ರೀಲಿಂಗ ರೂಪ ಇಂಬಲು ಅಥವಾ ಮೋಲು ಅಂದರೆ ಇವಳು. ಆಲು ಅಂದರೆ ಅವಳು. ಈಗ ಪ್ರಥಮ ಪುರುಷ ಬಹುವಚನ ಪದಗಳು. ತುಳುವಿನಲ್ಲಿ ಅವರು ಮತ್ತು ಇವರು ಹೇಳಲಿಕ್ಕೆ ಎರಡು ಬೇರೆ ಬೇರೆ ಪದಗಳಿವೆ. ಮೊದಲನೇದು ಮೊಕ್ಕುಲು ಮತ್ತು ಅಕ್ಕುಲು ಅಂದರೆ ಒಬ್ಬರಿಗಿಂತ ಹೆಚ್ಚು ಜನಗಳಿದ್ದಾಗ ಮೊಕ್ಕುಲು ಮತ್ತು ಅಕ್ಕುಲು ಉಪಯೋಗಿಸಲ್ಪಡುತ್ತದೆ. ಮೊಕ್ಕುಲು ಅಂದರೆ ಇವರು, ಅಕ್ಕುಲು ಅಂದರೆ ಅವರು. ಅದೇ ರೀತಿ ಒಬ್ಬರೇ ವ್ಯಕ್ತಿಗೆ ಗೌರವ ಸೂಚಿಸಲು ಇಂಬೇರು ಅಥವಾ ಮೇರು ಮತ್ತು ಆರು ಉಪಯೋಗಿಸಲ್ಪಡುತ್ತದೆ. ಇಂಬೇರು ಅಥವಾ ಮೇರು ಅಂದರೆ ಇವರು, ಆರು ಅಂದರೆ ಅವರು. ಈಗ ಈ ಪದಗಳನ್ನೆಲ್ಲ ಉಪಯೋಗಿಸಿ ವಾಕ್ಯ ರಚಿಸೋಣ. ಇಂಬೆ ಎನ್ನ ಮೆಗ್ಗೆ ಅಂದರೆ ಇವನು ನನ್ನ ತಮ್ಮ. ಮೋಲು ಎನ್ನ ಮೆಗ್ದಿ, ಇವಳು ನನ್ನ ತಂಗಿ. ಆಯೆ ಎನ್ನ ಪಲಗೆ, ಅವನು ನನ್ನ ಅಣ್ಣ. ಆಲು ಎನ್ನ ಪಲಿ, ಅವಳು ನನ್ನ ಅಕ್ಕ. ಮೇರು ಎನ್ನ ಮಾಮು, ಇವರು ನನ್ನ ಮಾವ. ಆರು ಎನ್ನ ಮಾಮಿ, ಅವರು ನನ್ನ ಅತ್ತೆ. ಮೊಕ್ಕುಲು ಎನ್ನ ದೋಸ್ತಿಲು, ಇವರು ನನ್ನ ಗೆಳೆಯರು. ಅಕ್ಕುಲು ಎನ್ನ ಇಲ್ಲದಕ್ಕುಲು, ಅವರು ನನ್ನ ಮನೆಯವರು. ಮುಂದಿನ ಪದ ಒಂದು ಅಂದರೆ ಇದು. ಅವು ಅಂದರೆ ಅದು. ಇದು ಮತ್ತು ಅದು ಹೇಳಲಿಕ್ಕೆ ತುಳುವಿನಲ್ಲಿ ಒಂದು ಮತ್ತು ಅವು. ಇವು ಪ್ರಥಮ ಪುರುಷ ನಪುಂಸಕ ಏಕವಚನ ಪದಗಳು. ಇವುಗಳ ಬಹುವಚನ ರೂಪಗಳು ಹೀಗಿವೆ. ಉದೆಕ್ಕುಲು ಅಥವಾ ನೇಕ್ಕುಲು ಅಂದರೆ ಇವು. ಐಕ್ಕುಲು ಅಂದರೆ ಅವು. ಈಗ
ಒಂದು ಅವು ನೈಕುಲು ಮತ್ತು ಐಕುಲು ಈ ಪದಗಳನ್ನು ಉಪಯೋಗಿಸಿ ವಾಕ್ಯ ರಚಿಸೋಣ. ಒಂದು ಎನ್ನ ಇಲ್ಲು, ಇದು ನನ್ನ ಮನೆ. ಅವು ದಾದಾ, ಅದು ಏನು. ನೇಕುಲು ಸರ್ವನಾಮಲು, ಇವು ಸರ್ವನಾಮಗಳು. ಐಕುಲು ಗುಬ್ಬೊಂದುಲ್ಲ, ಅವು ಆಟ ಆಡುತ್ತಿವೆ. ಇವಿಷ್ಟು ತುಳುವಿನಲ್ಲಿರುವ ಸರ್ವನಾಮಗಳು. ಇವು ಕರ್ತೃವಿಭಕ್ತಿಯಲ್ಲಿ ಉಪಯೋಗಿಸಲ್ಪಡುತ್ತವೆ. ಇತರ ವಿಭಕ್ತಿಗಳಲ್ಲಿ ಉಪಯೋಗಿಸುವಾಗ ಇವು ಸ್ವಲ್ಪ ಮಟ್ಟಿಗೆ ಬದಲಾಗುತ್ತವೆ. ಅವುಗಳನ್ನು ನಾವು ಮುಂದಿನ ವಿಡಿಯೋದಲ್ಲಿ ಕಲಿಯೋಣ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಕೆಳಗೆ ಇರುವ ಲೈಕ್ ಬಟನನ್ನು ಒತ್ತಿರಿ. ಹಾಗೆ ಇನ್ನಷ್ಟು ಹೊಸ ವಿಡಿಯೋಗಳ ಬಗ್ಗೆ ನೋಟಿಫಿಕೇಷನ್ ಪಡೆಯಲು ಸಬ್ಸ್ಕ್ರೈಬ್ ಬಟನನ್ನು ಒತ್ತಿರಿ. ಬೇರೆ ಏನಾದರೂ ಸಲಹೆಗಳಿದ್ದರೆ ಕಮೆಂಟ್ ಮಾಡಿರಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಬಾಯ್.